ಕರಾವಳಿಯಲ್ಲಿ ಆರಂಭವಾಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಹಿಜಾಬ್ ವಿವಾದದ ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ನೀಡಿದ ಬಳಿಕವೂ ಉಡುಪಿಯಲ್ಲಿ ಹಿಜಾಬ್ ಹಕ್ಕಿಗಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರ ಹೋರಾಟ ಮುಂದುವರೆದಿದೆ. ಜಿಲ್ಲೆಯ ಕಾಪುವಿನ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ಹಿಜಾಬ್ ಹಕ್ಕಿಗಾಗಿ 9 ಮಂದಿ ವಿದ್ಯಾರ್ಥಿನಿಯರು ಬೇಡಿಕೆಯನ್ನ ಇಟ್ಟಿದ್ದು, ಅವರಲ್ಲಿ 2 ವಿದ್ಯಾರ್ಥಿಗಳು ಹಿಜಾಬ್ ಅನ್ನು ತೆಗೆದಿಟ್ಟು ತರಗತಿಯನ್ನ ಪ್ರವೇಶಿಸಿದ್ರೆ ಉಳಿದವರು ಹಿಜಾಬ್ ಇಲ್ಲದೆ ತರಗತಿಗಳಿಲ್ಲ ಎಂದು ವಾಪಸ್ ಮನೆ ಹಾದಿಯನ್ನ ಹಿಡಿದಿದ್ದಾರೆ. ಈ ಕುರಿತು ಉಡುಪಿಯ ಕಾಪುವಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ 7 ಮಂದಿ ಹಿಜಾಬ್ ಧಾರಿಣಿ ವಿದ್ಯಾರ್ಥಿನಿಯರು, ಈ ಕಾಲೇಜಿನಲ್ಲಿ ಪ್ರಾರಂಭದಿಂದ ಹಿಜಾಬ್ ಧರಿಸಿ ಬರಬಾರದು ಎಂಬ ನಿಯಮ ಇರಲಿಲ್ಲ. ಉಡುಪಿ ಜಿಲ್ಲೆಯ ಸರ್ಕಾರಿ ಕಾಲೇಜಿನಲ್ಲಿ ಯಾವಾಗ ಹಿಜಾಬ್ ವಿವಾದ ಶುರುವಾಯಿತೋ ಅಲ್ಲಿಂದ ಈಚೆಗೆ ನಮ್ಮ ಕಾಲೇಜಿನಲ್ಲಿ ಕೂಡ ಹಿಜಾಬ್ ಧರಿಸಿ ಬರಬಾರದು ಎಂದು ಪ್ರಾಂಶುಪಾಲರು ಹೇಳಿದ್ದಾರೆ. ನಾವು ಹಿಜಾಬ್ ತೆಗೆದು ತರಗತಿಯನ್ನ ಪ್ರವೇಶಿಸುವುದಿಲ್ಲ, ಪರೀಕ್ಷೆಯನ್ನ ಬರೆಯುವುದಿಲ್ಲ. 2 ವಿದ್ಯಾರ್ಥಿಗಳ ಹಿಜಾಬ್ ತೆಗೆದು ತರಗತಿಯನ್ನ ಪ್ರವೇಶ ಮಾಡಿದರೆ ಅಂದ ಮಾತ್ರಕ್ಕೆ ಯಾರೇ ಏನೇ ಹೇಳಿದ್ರು ನಾವು ಹಿಜಾಬ್ ಅನ್ನ ತೆಗೆಯುವುದಿಲ್ಲ, ನಮಗೆ ಹಿಜಾಬ್ ಮುಖ್ಯ. ಈ ವಿಚಾರದಲ್ಲಿ ಪ್ರಾಂಶುಪಾಲರು ನ್ಯಾಯವನ್ನ ದೊರಕಿಸಿ ಕೊಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇದ್ದೇವೆ ಎಂದು ತರಗತಿ ಬಹಿಷ್ಕರಿಸಿದಂತಹ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಹಿಜಾಬ್ ತೆಗೆದು ಹೋಗ್ಬೇಕಂತ ಪ್ರಿನ್ಸಿಪಾಲ್ ಹೇಳಿದ್ರು. ನಾವು ಅದಕ್ಕೆ ಅಲೌಡ್ ಮಾಡುದಿಲ್ಲ. ಎಕ್ಸಾಮ್ ಕೂಡ ನಾವು ಕುತ್ಕೊಳ್ಳುದಿಲ್ಲ. ವಿದೌಟ್ ಹಿಜಾಬ್ ನಾವು ಹೋಗುದೇ ಇಲ್ಲ ಕ್ಲಾಸ್ಗೆ ಅಷ್ಟೇ. ಹಾಗಾದ್ರೆ ಪ್ರಿನ್ಸಿಪಾಲ್ ಹೋಗ್ಲಿಕ್ಕೆ ಮುಂಚೆಯಿಂದ ಇಲ್ಲಿಗೆ ರೂಲ್ಸ್ ಇರ್ಲಿಲ್ಲ. ಹಾಗೆ ನಾವು ಹಿಜಾಬ್ ಹಾಕೊಂತಾನೆ ಇದ್ವಿ. ಈಗ ಸಡನ್ ಉಡುಪಿಯಿಂದ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. CDC ಕಮಿಟಿ ಒಟ್ಟಿಗೆ ಮಾತಾಡುವಂತ ಹೇಳಿದ್ರೆ ಅದಕ್ಕೆ ಕೂಡ ಅವರು ರೆಸ್ಪಾನ್ಸ್ ಮಾಡುದಿಲ್ಲ. ಅವರಿಷ್ಟರಿಗೆ ಹೈಕೋರ್ಟ್ ಡಿಸಿಷನ್ ಬರುವ ತನಕ ನಾವು ಏನು ಮಾಡೋಕ್ಕಾಗುದಿಲ್ಲ ಹಾಗೆ ಹೇಳ್ತಾ ಇದ್ರು. ಈಗ ಡಿಸಿಷನ್ ಬಂದಾದ್ಮೇಲೆ ಅವರಿಗೆ CDC ಕಮಿಟಿ ಒಟ್ಟಿಗೆ ಮಾತಾಡ್ಬೋದಲ್ವಾ, ಪೇರೆಂಟ್ಸ್ ಅದು ಕರೆದು. ಅದು ಕೂಡ ಮಾಡುದಿಲ್ಲ. ವಿರೋಧ ಅಂತಲ್ಲ, ನಾವು ಹಿಜಾಬ್ ಏನಾದರೂ ತೆಗೆಯೋದಿಲ್ಲ ಅಷ್ಟೇ. ಹಿಜಾಬ್ ಇಂಪಾರ್ಟೆಂಟ್ ಅಂತ ಕುರಾನಲ್ಲಿ ಇದೆ. ಅವರು ಅದರದ್ದು ಮುಖ್ಯ ಭಾಗ ಅಲ್ಲ ಅಂತ ಹೇಳಿದ್ದಾರೆ ಅಷ್ಟೇ.